ವಿಜಯದಶಮಿದ ದಿನ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಡು ಬರವು ಕಲ್ಪೆರಸರು ಪತ್ತಾವನ ಕಾರ್ಯಕ್ರಮ ನಡೆತಂಡ. ರಾಜ್ಯ, ಕೇರಳ, ತಮಿಳುನಾಡಿನ ಭಕ್ತರ ಬತ್ತದಿತ್ತದು ಈ ವಿಶೇಷ ಆಚರಣೆಡು ಪಾಲ್ಗೊಂಡರ. ಮಾರ್ನಿಮಿತ ವಿಜಯದಶಮಿದ ದಿನ ಜೋಕ್ಲೆಗ್ ಬರವು ಕಲ್ಪೆರಸರು ಪತ್ತಾವನ ಸಂಪ್ರದಾಯನು ಪ್ರಧಾನ ದೇವಸ್ಥಾನದೊಳಡೆ ನಡಪಾವೊಂದು ಬರೊಂದುಲ್ಲೆರ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಡ್ಲ ಶುಕ್ರವಾರ ಮಾತೆರ್ಲ ಒಟ್ಟಾದ ಬರವು ಕಲ್ಪೆರಸರು ಮಲ್ಪನ ಕಾರ್ಯಕ್ರಮ ನಡೆತದ. ಒಡಿಪು ಜಿಲ್ಲೆ, ರಾಜ್ಯದ ಬೊಕ್ಕ ಕೇರಳ, ತಮಿಳುನಾಡಿದ ಬತ್ತಿನ ಭಕ್ತರೆಡು ಪಾಕಜನ ತನ್ಕುಲಿನ ಪೊಡಿ ಜೋಕ್ಲಿನ ಅರಿಟ್ಟು ಒಡಿಪು ಜಿಲ್ಲೆ, ರಾಜ್ಯದ ಬೊಕ್ಕ ಕೇರಳ, ತಮಿಳುನಾಡಿದ ಬತ್ತಿನ ಭಕ್ತರೆಡು ಪಾಕಜನ ತನ್ಕುಲಿನ ಪೊಡಿ ಜೋಕ್ಲಿಗ ಅರಿಟ್ಟು ಬರವು ಕಲ್ಪೆರಸರು ಮಲ್ಪಾಯಿರು. ಈ ದಿನ ಮೂಕಾಂಬಿಕೆನ ಸರಸ್ವತಿ ರೂಪುಡ್ಲ ತೋಲಿ ಅಂಚನೆ ಪಲ್ಲಂಕಿಡು ಮೂಕಾಂಬಿಕೆನ ಮೆರವಣಿಗೆ ನಡಪುನವಲ ವಿಶೇಷವಾದುಂಡು. ನಮಸ್ತೆ ಜಗದ್ಧಾತ್ರಿ ಸದ್ಬ್ರಹ್ಮರೂಪೇ, ನಮಸ್ತೆ ಹರೋಪೇಂದ್ರ ಧಾತ್ರಾದಿವಂದೇ. ಮಹಾತಾಯಿ ಎಲ್ಲ ದುಷ್ಟ ದೈತ್ಯರ ಸಂಹಾರ ಮಾಡಿ ಇವತ್ತಿನ ದಿವಸ ವಿಜಯೋತ್ಸವವನ್ನು ಆಚರಿಸಿರುವಂತಹ ದಿವಸ. ಹಾಗಾಗಿ ಇದು ವಿಜಯದಶಮಿ ಅಂತ ಪ್ರಸಿದ್ಧಿ. ಇಲ್ಲಿ ವಿದ್ಯಾದಶಮಿಗೆ ಈ ದಿವಸ ವಿದ್ಯಾರಂಭ ಒಂದು ವಿಶೇಷತೆ, ಬಹಳ ವಿಶೇಷತೆ ಇದೆ. ಇಲ್ಲಿ ನಾಡಿನ ಹಾಗೂ ಅನ್ಯ ರಾಜ್ಯದ ಅನೇಕ ಮಕ್ಕಳು ಇಲ್ಲಿ ಬಂದು ವಿದ್ಯಾರಂಭ ಮಾಡುವಂಥದ್ದು ಇಲ್ಲಿನ ಕ್ಷೇತ್ರದ ವಿಶೇಷವಾಗಿದೆ. ಇಲ್ಲಿ ಕಾಳಿ, ಲಕ್ಷ್ಮೀ, ಸರಸ್ವತಿ ಮೂರು ಭಾವಗಳು ಕೂಡಿ ಮೂಕಾಂಬಿಕೆ ಆಗಿರುವುದರಿಂದ ಕಾಳಿಯಾಗಿ ಪ್ರಾರ್ಥನೆ ಮಾಡಿದವರಿಗೆ ಕಾಳಿಯಾಗಿ ಅನುಗ್ರಹಿಸ್ತಾಳೆ. ಹಾಗೆ ಲಕ್ಷ್ಮಿಯಾಗಿ ಸಂಪತ್ತಿನ ಅಧಿದೇವತೆಯನ್ನು ಪ್ರಾರ್ಥಿಸಿದರೆ ಸಂಪತ್ತು ಅಧಿದೇವತೆಯಾಗಿ ಮಹಾಲಕ್ಷ್ಮಿ ಅನುಗ್ರಹಿಸ್ತಾಳೆ. ಹಾಗೂ ಇವತ್ತಿನ ದಿವಸ ವಿದ್ಯಾ ವಿಶೇಷವಾಗಿ ವಿದ್ಯಾದಶಮಿ ಆದ್ದರಿಂದ ಸರಸ್ವತಿ ಅನುಗ್ರಹಕ್ಕಾಗಿ ವಿದ್ಯಾರಂಭ ವಿಶೇಷತೆ ಇದೆ ಇಲ್ಲಿ. ಹಾಗೆ ಸರಸ್ವತಿ ರೂಪದಲ್ಲಿ ಅಕ್ಷರಾಭ್ಯಾಸ ಪ್ರಾರಂಭ ಮಾಡುವಂಥದ್ದು ಇಲ್ಲಿನ ಸಂಪ್ರದಾಯ ಆಗಿದೆ.